ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾಗವಹಿಸಿ ಗದ್ದುಗೆಗೆ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಇದೇ ವೇಳೆ ಶ್ರೀಮಠದ ದಾಸೋಹ ನಿಲಯದಲ್ಲಿ ಮಕ್ಕಳಿಗೆ ಪ್ರಸಾದ ಬಡಿಸುವ ಮೂಲಕ ದಾಸೋಹ ದಿವಸಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆಸಿ ಮಾಧುಸ್ವಾಮಿ, ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಸಂಸದ ಬಸವರಾಜ್, ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕ ಸುರೇಶ್ ಗೌಡ ಉಪಸ್ಥಿತರಿದ್ದರು. ಕೋವಿಡ್ ಹಿನ್ನೆಲೆಯಲ್ಲಿ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಾಯಿತು. ಗದ್ದುಗೆಗೆ ಪೂಜೆ ಹೊರತುಪಡಿಸಿ ಬೇರೆ ಯಾವುದೇ ಕಾರ್ಯಕ್ರಮಗಳು ಇರುವುದಿಲ್ಲ. ಉತ್ಸವ, ಮೆರವಣಿಗೆ, ವೇದಿಕೆ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ. ಕಾರ್ಯಕ್ರಮ ಮಾಡಿದರೆ ಮಠದ ವಿದ್ಯಾರ್ಥಿಗಳು, ಭಕ್ತಾದಿಗಳು ಸೇರುತ್ತಾರೆ. ಇದರಿಂದ ಕೊರೋನಾ ಸೋಂಕು ಹರಡುವ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನು ರದ್ದು ಮಾಡಲಾಗಿದೆ ಎಂದು ಮಠದ ಸಿದ್ಧಲಿಂಗ ಸ್ವಾಮೀಜಿ ತಿಳಿಸಿದರು. ಪ್ರಾಮುಖ್ಯತೆ ಏನು, ಇವತ್ತು ಯಾವ ರೀತಿ ಉದ್ಘಾಟನೆ ದಾಸೋಹ ನಮ್ಮ ಕರ್ನಾಟಕದ ಯಾರು ವಿಷಲ್ ಪ್ಲೇ ಮಾಡಿರೋದು? ಯಾರು ವಿಷಲ್ ಪ್ಲೇ ಮಾಡಿರೋದು? ಯಾರು ವಿಷಲ್ ಪ್ಲೇ ಮಾಡಿರೋದು? ಯಾರು ಇದು? ತೆಗಿಯೋ ಮಾರೆ ಒಂದು ನಿಮಿಷ ಇದಕ್ಕೆ ಒಂದು ಮಹತ್ವವನ್ನು ಇವತ್ತಿನ ಆಧುನಿಕ ಕಾಲದಲ್ಲಿ ಕೊಡಬೇಕು ಅನ್ನುವಂಥ ಕಾರಣದಿಂದ ನಾವು ದಾಸೋಹ ದಿನಾಚರಣೆಯನ್ನು ಇದು ನಮ್ಮಷ್ಟಕ್ಕೆ ನಾವೇ ದಾಸೋಹ ಬಿಡುವ ಸರ್ಕಾರ ಅನ್ನ ದಾಸೋಹ ಮಾಡೋದ್ರಲ್ಲಿ ಇವತ್ತು 4 kg ಅದರ ಜೊತೆಗೆ ಇಂಥ ದಾಸೋಹ ಎಲ್ಲ ಮಠಮಾನ್ಯ ಸಂಸ್ಥೆಗಳಿಗೆ ಪಡಿತರ ವ್ಯವಸ್ಥೆಗಳಿದೆ. ಇದರ ಜೊತೆಗೆ ನಾವು ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹ ರೈತರ ವಿದ್ಯಾನಿಧಿಯನ್ನು ಪ್ರಥಮ ಬಾರಿ ಸ್ಥಾಪನೆ ಮಾಡಿದ್ದೀವಿ. ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡುವಂಥ ಕೆಲಸ. ನಿನ್ನೆ ನಾನು ಕಾರ್ಮಿಕ ಮಕ್ಕಳಿಗೆ ಸುಮಾರು 150 ಹೆಚ್ಚು ಕಾರ್ಮಿಕರ ಮಕ್ಕಳಿಗೆ ವಿದ್ಯೆ ಕೊಡುವಂಥ ಒಂದು ಹಣವನ್ನು ಬಿಡುಗಡೆ 5,000 ಅದರ ಜೊತೆಗೆ ಈಗ ಆಶ್ರಯ ದಾಸೋಹ ಕೈಂಕರ್ಯವಾಗಿ ಕೈಗೊಂಡಿದೆ. 5,000 ರಾಜ್ಯ ಸರ್ಕಾರದ ಹೀಗೆ ಅನ್ನದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ ಈ ಮೂರನ್ನು ಕೂಡ ಕರ್ನಾಟಕದಲ್ಲಿರುವಂಥ ಯಾರಿಗೆ ಅದರ ಅವಶ್ಯಕತೆ ಇದೆ, ಬಡವರಿಗೆ ಮತ್ತು ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವಂಥ ಈ ಕಾರ್ಯಕ್ರಮವನ್ನು ನಾವು ಕರ್ನಾಟಕಕ್ಕೆ ಸಮರ್ಥನೆ ಮಾಡಬೇಕು. ನಾನು ಸಾಂಕೇತಿಕವಾಗಿ ಈ ಶ್ರೀಮಠದ ಒಂದು ಪವಿತ್ರ ಆವರಣದಲ್ಲಿ ಬಂದು ಏನೋ ಒಂದು ದೊಡ್ಡ ಪರಂಪರೆ ಕಲ್ಪತರು ನಾಡಿನ ಹೆಮ್ಮೆ, ನಾವು ಕಂಡ ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಸಾವಿರಾರು ಬಡಮಕ್ಕಳ ಅನ್ನದಾತ, ಅಕ್ಷರದಾತ, ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಪುಣ್ಯ ಸ್ಮರಣೆಯ ಭಾವಪೂರ್ಣ ನಮನಗಳು. ನಮ್ಮ ತುಮಕೂರು.com, ಡಿಜಿಟಲ್ ಸುದ್ದಿ ಮಾಧ್ಯಮ ತುಮಕೂರು ಮತ್ತು ಗೋಲನಾ ಎಂಟರ್ಪ್ರೈಸಸ್ ತುಮಕೂರು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammatumukoru.comಗೆ ಭೇಟಿ ನೀಡಿ.